ಇಲ್ಲಿರುವಂತ ಸಂಪತ್ತು ಸೌಭಾಗ್ಯ ನನ್ನ ಪಾಲಾಗಬೇಕು. ಅದೇನು ಮಾಡೋಣ, ಅಷ್ಟು ಸುಲಭದಲ್ಲಿ ಸಾಧ್ಯವಿಲ್ಲ. ನನಗೆ ಒಬ್ಬಾಕಿದ್ದಾಳೆ, ನನ್ನ ಸ್ನೇಹಿತೆ, ಆ ಧರ್ಮಕ್ಕೆ ಒಂದು ಒತ್ತಾಯಿತು. ಬಂದು ಬಂದುದೇಗೆ ನಮಸ್ಕಾರ. ಈ ಕೊಲೆಗಾರ ಕುಮ್ಮನ ಆಸ್ಥಾನಕ್ಕೆ ಬಂದವಳು ಬರಬೇಡ. ಕುಂಭ ಈಗಷ್ಟೇ ಸಾಕು, 2 ಕುಂಭ. ಮತ್ತೆ ಅದೆಲ್ಲ ಕೆಲಸ ಆದ್ಮೇಲೆ ಹೌದೇನೆ. ನೀವು ಆವತ್ತು ಸಿಕ್ಕಿದವಳು ಈಗ ಇಲ್ಲಿ ಬಂದಿದ್ದೀಯ. ಏನಾದ್ರೂ ಪ್ರಯೋಜನ ಆಯ್ತಾ? ನಾಳೆ ದುರ್ಗನ್ನು ಪಾಲಿಸುತ್ತಾನೆ, ಎನ್ನನ್ನು ಪಾಲಿಸುತ್ತಾನೆ. ಎನ್ನನ್ನು ಪಾಲಿಸುತ್ತಾಳೆ. ಕಾಲವು ಒದಗಿದೆ ಆಲದ ಬಿಡುವಿಗೆ, ಕಾಲವು ಒದಗಿದೆ ಆಲದ ಬಿಡುವಿಗೆ, ತಡೆದು ಸಮಯವ ಕೂಡಲು ದೊರಕಿತು. ನಾಳೆ ದುರ್ದಗೆ ಎನ್ನನ್ನು ಪಾಲಿಸುತ್ತಾಳೆ, ಎನ್ನನ್ನು ಪಾಲಿಸುತ್ತಾಳೆ. ಲಾಲಿದು ಪುಣ್ಯಪಾಠಗಳಿಗೆ ವಂದಿಸಿಕೊಳ್ಳುತ್ತಾ ನೋಡುವಾಗ ಆಶ್ಚರ್ಯವಾಯಿತು. ಏನು ಅದೃಷ್ಟ ಕಾಲ ಕಳೆದು ಹೋಯಿತು, ನಿಮ್ಮವರಿಗೆ ಬರದೇ ಇರುವ ಹಾಗೆ. ಏನಾದ್ರೂ ಕೆಲಸ ಇದ್ರೆ ತಾನೇ ನೀವು ಬರುವುದು ಅಲ್ವಾ? ಉಪಕಾರ ಮಾಡಿದ್ರೆ ಉಪಕಾರಕ್ಕೆ ನೀನು ಬರ್ತೀಯ. ಇವತ್ತು ನಿಮ್ಮ ಉಪಕಾರವನ್ನೇ ಬಯಸಿ ಬಂದದ್ದು ಸ್ವಾಮಿ. ಏನು ಸ್ವಾಮಿ, ನಿಮಗೊಂದು ಯೋಗ ಕೂಡಿ ಬಂತು ಸ್ವಾಮಿ. ಏನದು? ಹೌದು ಸ್ವಾಮಿ, ಅಂತ ಯೋಗ ಯೋಗವನ್ನು ಕೂಡಿ ಬಂತು ಅಂತೇಳಿ ಈ ಸಮಯದಲ್ಲಿ ಹೌದು. ಏನದು? ನಿಮಗೆ ಕಾಲ ಕೂಡಿ ಬಂತು. ಒಟ್ಟಾರೆಯಾಗಿ ಮಾತನಾಡಬೇಡ. ಯಾಕೆ? ಏನು ಕಾಲ ಕುಡಿತು? ಕಾಲ ಕೂಡಿತು ಅಂತ ಹೇಳಿದ್ರೆ ಮಾತಿನೊಂದು ತಾತ್ಪರ್ಯ ಬಂತು. ಹೌದು ಸ್ವಾಮಿ. ಏನದು? ಪೀಠವನ್ನು ಏರುವಂತಹ ಸಮಯ. ಪೀಠವನ್ನು ಏರುವ ಸಮಯವೇ? ಹೌದು ಸ್ವಾಮಿ. ಏನೇ ಹೇಗೆ? ಮಂಗಲದ ಮಹಾರಾಜರಾಗಬೇಕು ಎನ್ನುವಂತಹ ಬಯಕೆ ತಮ್ಮಲ್ಲಿ ಉಂಟಲ್ವಾ? ನನಗೂ ಕೂಡ ಮನದ ಆಶೆ ಅದು ಒಂದೇ. ಒಂದಲ್ಲ ಒಂದು ದಿವಸ ಮಂಗಲದ ಮಹಾರಾಜರಿಗಾಗಬೇಕು, ಮಹಾರಾಣಿ ನಾನಾಗಬೇಕು ಎನ್ನುವ ಹಾಗೆ ಬಯಕೆಯನ್ನಿಟ್ಟುಕೊಂಡು ಬಂದವಳು. ಇಬ್ಬರು ರಾಜ ರಾಣಿಯಾಗಿ ಬೆಳೆಯಬೇಕು, ರಾಜ ರಾಣಿಯಾಗಿ ಬೆಳೆಯಬೇಕು, ಪ್ರಜೆಗಳೆಲ್ಲರನ್ನು ಸಂತೋಷದಿಂದ ಕಾಣಬೇಕು ಎನ್ನುವ ಹಾಗೆ ಮನದ ಹಂಬಲವನ್ನು ಇಟ್ಟುಕೊಂಡು ಬಂದಂತಹ ಸರಿ. ಈ ದಿನದಲ್ಲಿ ನಿಮಗೆ ಕಾಲ ಕೂಡಿ ಬಂತು. ಓ ಹಾಗೆ ಕಾಲ ಕೂಡಿ ಬಂತು. ಈಗೊಂದು ಘಟನೆ ನಡೆದು ಬಿಟ್ಟದು. ಏನೇನು? ಮಂಗಲದಲ್ಲಿ ಒಂದು ಹುಟ್ಟಿದ್ದಲ್ಲ ಸ್ವಾಮಿ. ಮಂಗಳದಲ್ಲಿ ಮಗುವೆ? ಹೌದು ಸ್ವಾಮಿ. ವಿಶೇಷತೆ, ಹೌದು. ವಿಚಿತ್ರ, ವಿಚಿತ್ರವೇ ವಿಶೇಷವೇ. ಹಾಗೆ ಅಂತೇಳಿ ಒಂದು ಕಾನನದಲ್ಲಿ ಸಿಕ್ಕಿದಂತಹ ಮಗು. ಕಾರಣದಲ್ಲಿ ಮಗು? ಕಾನನದಲ್ಲಿ ಒಂದು ಸಿಕ್ಕಿದ್ದ ಮಗು. ಮಹಾರಾಜರು ಒಂದು ಸಲಹಿದ್ದಾರೆ. ಆ ಮಗು ಬಂದ ಆ ಬಳಿಕ ಸುಮುಖಿಯ ಹೊಟ್ಟೆಯಲ್ಲೊಂದು ಮಗು ಹುಟ್ಟಿ. ಇಲ್ಲಿಂದು ಮಗು, ಅಲ್ಲಿ ಹೊಟ್ಟೆಯಲ್ಲಿ ಒಂದು ಮಗು. ಹೌದು ಸ್ವಾಮಿ. 2 ಮಗು. ಇಬ್ಬರು ಮಕ್ಕಳು ಸ್ವಾಮಿ. ಈ ಹೊತ್ತಿನಲ್ಲಿ ತಾಯಿಗೆ ಒಂದು ರೀತಿಯಾದ ಮಗು. ಹಾಗೆ ಚಿಂತೆ. ಹೌದು. ಯಾವುದರ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗನಿಗೆ ಮುಂದಿನ ದಿನಕ್ಕೆ ಪಟ್ಟವಾಗಬೇಕು ಎನ್ನುವ ಹಾಗೆ ಮನದ ಹಂಬಲ. ಹಾಗೆಂದರೆ ಮಹಾರಾಜರು ವಹಿಸಿದೇನು? ಏನು? ಕಾರಣದಲ್ಲಿ ಸಿಕ್ಕಿದಂತಹ ಮಗು ಹರಿಹರ ಆತನಿಗೆ ಪಟ್ಟವಾಗಬೇಕು ಎನ್ನುವ ಹಾಗೆ ನಿರ್ಧರಿಸಿ. ಒಳ್ಳೆಯ ಮಾತು. ಈ ಹೊತ್ತಿನಲ್ಲಿ ನಾನೇನು ಮಾಡಿದ್ದೇನೆ? ಏನು ಮಾಡ್ಬೇಕು? ಈ ತಾಯಿಯ ತಲೆಯನ್ನೆಲ್ಲ ತಿಂದು ಬಂದ. ನನಗೆ ಗೊತ್ತಿದೆ ನೀನು ಸುಮ್ಮನೆ ಇರುವುದಲ್ಲ, ಏನಾದ್ರೂ ಒಂದು ಕೆಲಸ ಮಾಡ್ತೀಯ. ಬೇಕಾದಷ್ಟು ಕೆಲಸ
ಮಾಡಿ ಬೇಕಾದಷ್ಟು ಪೀಠದಿಂದ ಎಲ್ಲ ಬಂದು ಹೆಚ್ಚು ತಿಂದಿಯೇ ಮತ್ತೆ ಏನು ನೋವಾಯ್ತು ನಿನಗೆ ಹೌದು. ಆ ಹೊತ್ತಿನಲ್ಲಿ ಎಲ್ಲ ಕಥೆಯನ್ನು ಹೇಳಿದ ಬಳಿಕ ಈಗ ಮಗನಿಗೆ ಪಟ್ಟ ಆಗ್ಬೇಕು ಕನಕವರ್ಮನಿಗೆ. ಆತನಿಗೆ ಪಟ್ಟ ಆಗ್ಬೇಕು ಅಂತಾದ್ರೆ ಈ ಮಗುವನ್ನು ಮುಗಿಸಬೇಕು. ಮಹಾರಾಣಿಯ ಮನಸ್ಸನ್ನು ಗೆದ್ದಿದ್ದು ನೀನು. ಹೌದು. ಈಗ ತಳಮಳ ತಳಮಳ ಎಲ್ಲ ಆಗಿದೆ. ಈಗ ಮಗುವನ್ನು ಮುಗಿಸ್ಬೇಕು. ಮುಗಿಸ್ಬೇಕು ಅಂತಾದ್ರೆ ಯಾರು ಇರುವ ಹಾಗೆ ಯೋಚನೆ ಮಾಡಿಕೊಂಡು ಬಂದಾಗ ಇಲ್ಲದೆ ನಾನು ತಿಳ್ಕೊಂಡೆ. ಮಗು ಎರಡು ಅಪ್ಪನಿಗೆ ಇವನ ಚಿಂತೆ. ಹೌದು. ಮುಗಿಸ್ಬೇಕು. ಕಾರಣದಲ್ಲಿ ನಿಲ್ಲಿಸಿದೆ. ಇದು ಸ್ವಲ್ಪ ಅಡ್ಡ ಉಂಟು ಯಾಕೆ ಮುಗಿಸ್ಲಿಕ್ಕೆ. ಮುಗಿಸ್ಲಿಕ್ಕೆ ಯಾವ್ದಾಗ್ತದೆ? ಮುಗಿಸ್ಬೋದಾ? ಎಲ್ಲ ಕೊಡುವ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಹೌದಾ? ಹಾಗೆ ಅಂತೇಳಿ ಈ ಹೊತ್ತಿನಲ್ಲಿ ನೀವು ಅರಮನೆಗೆ ಬರ್ಬೇಕು. ಅಷ್ಟು ಸುಲಭದ ಕೆಲಸ ಅಲ್ಲ, ಹಾ. ಸ್ವಲ್ಪ ಬೇಕಾಗ್ತದೆ. ಮತ್ತೆ ಎಷ್ಟು ಬೇಕು ನಿಮ್ಗೆ ಅಷ್ಟು ಕೊಡ್ತಾರೆ ಸ್ವಾಮಿ. ಕೊಡ್ತಾರ ಅದಕ್ಕೆಲ್ಲ ನೀವು ಹೆದರುವಂತಹ ಅವಶ್ಯಕತೆ ಇಲ್ಲ. ಹಾ.